नरेंद्र मोदी की जेपी नड्डा की वंदे वंदे बन्नी 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 भारत माता की भारतीय जनता पार्टी की राज्याध्यक्ष नवीन कुमार कटील जी की ಸಚಿವರಾಗಿರತಕ್ಕಂತಹ ಬಿ ನಾಗರಾಜ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರತಕ್ಕಂತಹ ಗಣೇಶ್ ಕಾರ್ಣಿಕ್ರು ಅವರು ವೇದಿಕೆಗೆ ಬರಬೇಕು. ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರತಕ್ಕಂತಹ ಕೆ ಮೋನಪ್ಪ ಭಂಡಾರಿ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಚುನಾವಣಾ ನಿರ್ವಹಣಾ ಸಮಿತಿಯ ಸಹಸಂಚಾಲಕರಾಗಿರತಕ್ಕಂತಹ ಹಿರಿಯರಾದಂತಹ ನಿತಿನ್ ಕುಮಾರ್ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಮೂಡದ ಮಾಜಿ ಅಧ್ಯಕ್ಷರು ಹಾಗೆ ಜಿಲ್ಲೆಯ ವಕ್ತಾರರಾಗಿರತಕ್ಕಂತಹ ರವಿಶಂಕರ್ ಮಿಜರ್ ಅವರು ವೇದಿಕೆಗೆ ಬರಬೇಕು. ದಯವಿಟ್ಟು ವೇದಿಕೆಗೆ ಬರಬೇಕು. ಕೆ ಮೋನಪ್ಪ ಭಂಡಾರಿ ಅವರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೆಯೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಕಾರ್ಯಕಾರಿಣಿ ಸದಸ್ಯರಾಗಿರತಕ್ಕಂತಹ ಕೆ ಮೋನಪ್ಪ ಭಂಡಾರಿ ಅವರು ವೇದಿಕೆಗೆ ಬರಬೇಕು. ಪ್ರಾರಂಭದಲ್ಲಿ ಒಂದೇ ಮಾತರಂ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಆಗಿರತಕ್ಕಂತಹ ಶ್ರೀಮತಿ ಪೂಜಾ ಪ್ರಶಾಂತ್ ಪೈ ಇವರಿಂದ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾಂ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಲಶೋಭಿನಿ ಸುಹಾಸಿನಿ ಸುಮಧುರಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಇರತಕ್ಕಂತಹ ಗಣ್ಯರನ್ನು ಹಾಗೆ ಬಂದಿರತಕ್ಕಂತಹ ಎಲ್ಲ ಕಾರ್ಯಕರ್ತ ಬಂಧುಗಳನ್ನು ಸ್ವಾಗತ ಮಾಡಲಿಕ್ಕಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ರಾಮದಾಸ್ ಬಂಟ್ವಾಳರು. ಭಾರತ್ ಮಾತಾ ಕಿ ವಂದೇ ಭಾರತೀಯ ಜನತಾ ಪಾರ್ಟಿ ಕಿ. ಆತ್ಮೀಯ ಬಂಧುಗಳೇ, ಇವತ್ತು ಒಂದು ಅತ್ಯಂತ ಸುಂದರವಾದ ಮತ್ತು ಸಂತಸದ ಕ್ಷಣದಲ್ಲಿ ನಾವೆಲ್ಲರೂ ಇದ್ದೇವೆ. ಕರ್ನಾಟಕ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾ ಕಾರ್ಯಾಲಯವನ್ನು
ಇವತ್ತು ಉದ್ಘಾಟನೆ ಮಾಡಿ ಈಗ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ ಸುದರ್ಶನ್ ಮೂಡಬಿದ್ರಿ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ವೇದಿಕೆಯಲ್ಲಿ ಇವತ್ತು ನಮ್ಮೆಲ್ಲರ ಹಿರಿಯ ನಾಯಕರು ಮಾಜಿ ಸಚಿವರಾದಂಥ ಶ್ರೀ ಬಿ ನಾಗರಾಜ್ ಶೆಟ್ಟಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು, ನಮ್ಮೆಲ್ಲರ ಹಿರಿಯ ನೇತಾರರು, ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀ ಪ್ರತಾಪ್ ಸಿಂಹ ನಾಯಕರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಇನ್ನೋರ್ವ ಹಿರಿಯ ನಾಯಕರು, ರಾಜ್ಯ ಬಿಜೆಪಿಯ ವಕ್ತಾರರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಜಿಲ್ಲೆಯ ಚುನಾವಣೆ ನಿರ್ವಹಣೆಯ ಸಹ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ನಿತಿನ್ ಕುಮಾರ್ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಮಾನ್ಯ ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ನಮ್ಮೆಲ್ಲರ ಹಿರಿಯ ನೇತಾರರು, ನಮ್ಮ ಮಾರ್ಗದರ್ಶಕರಾಗಿರತಕ್ಕಂಥ ಶ್ರೀ ಮೋಹನ್ ಭಂಡಾರಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ವಕ್ತಾರರು, ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಮಾಜಿ ಹಾಲಿ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ರವಿಶಂಕರ್ ಮಿಜಾರ್ ಅವರು, ನಮ್ಮ ಹಿರಿಯ ನಾಯಕರು, ಅವರು ಕೂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ, ವೇದಿಕೆ ಮುಂಭಾಗದಲ್ಲಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುಧೀರ್ ಶೆಟ್ಟಿ ಕಣ್ಣೂರು, ಅದೇ ರೀತಿ ಕಸ್ತೂರಿ ಪಂಜಾರ್ ಅವರು ಉಪಸ್ಥಿತರಿದ್ದಾರೆ. ಕರ್ನಾಟಕ ರಾಜ್ಯದ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸದಸ್ಯರೇ ಆಗಿರ್ತಕ್ಕಂಥ ಶ್ರೀಮತಿ ಸುಲೋಚನಾ ಜಿ.ಕೆ. ಭಟ್ರು ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ, ಜಿಲ್ಲೆಯ ಕಾರ್ಯದರ್ಶಿಗಳು, ಮಂಗಳೂರು ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರು, ಎಲ್ಲ ಆತ್ಮೀಯ ಬಂಧುಗಳು, ಭಾರತೀಯ ಜನತಾ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇರುವಂಥವರು, ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಎಲ್ಲ ಪ್ರಮುಖ ಕಾರ್ಯಕರ್ತರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ, ವಿಶೇಷವಾಗಿ ಮಾಧ್ಯಮದ ಮಿತ್ರರು, ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ, ಅದೇ ರೀತಿ ಡಿಜಿಟಲ್ ಮಾಧ್ಯಮದ ನಮ್ಮೆಲ್ಲ ಮಿತ್ರರು ಇಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮೆಲ್ಲ ಕಾರ್ಯ ಚಟುವಟಿಕೆಗಳಿಗೆ ಭಾರತೀಯ ಜನತಾ ಪಾರ್ಟಿಗೆ ವ್ಯಾಪಕವಾದಂಥ ಪ್ರಚಾರವನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಸಹಕರಿಸುತ್ತಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ, ಇಲ್ಲಿ ಆಗಮಿಸಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಸ್ವಾಗತ. ಇನ್ನು ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರಾಗಿರತಕ್ಕಂತಹ ಸುದರ್ಶನ್ ಮೂಡಬಿದ್ರಿಯವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. भारतीय जनता पार्टी की वंदे, नरेंद्र मोदी जी की, जेपी नड्डा जी की, नलिन कुमार कटील जी की, BS येडियुरप्पा जी की, बसवराज बोम्माई की, बोलो भारत माता की. ವಿಧಾನಸಭೆಯ ಚುನಾವಣೆಗೆ ಪೂರ್ವಭಾವಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾ ಕಾರ್ಯಾಲಯವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಉಳಿದೆಲ್ಲ ರಾಜಕೀಯ ಪಕ್ಷಕ್ಕೆ ಇದೊಂದು ಕಚೇರಿ ಎಂಬ ಭಾವನೆ ಇದ್ದರೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಇದು ಕಾರ್ಯದ ಆಲಯ, ಇದೊಂದು ದೇವಸ್ಥಾನ. ಇಲ್ಲಿ ಬರುವಂತಹ ಕಾರ್ಯಕರ್ತರಿಗೆ ಪ್ರೇರಣೆ, ಶಕ್ತಿ, ಆತ್ಮವಿಶ್ವಾಸವನ್ನು ತುಂಬುವಂತಹ ಪ್ರದೇಶ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಳೆದ ಬಾರಿಯ ಚುನಾವಣೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ 7 ವಿಧಾನಸಭಾ ಕ್ಷೇತ್ರವನ್ನು ಭಾರತೀಯ ಜನತಾ ಪಾರ್ಟಿ ಗೆದ್ದಿದೆ. ಈ ಬಾರಿಯ ಚುನಾವಣೆಯಲ್ಲಿ 8ರಲ್ಲಿ 8 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲುವಂತಹ ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಈ ಕಾರ್ಯಾಲಯವನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಒಂದು ಅದೃಷ್ಟವನ್ನು ತಂದುಕೊಟ್ಟಿರುವಂಥ ಇದು ಕಾರ್ಯಾಲಯ. ಈ ಕಾರ್ಯಾಲಯವನ್ನು ಭಾರತೀಯ ಜನತಾ ಪಾರ್ಟಿಗೆ ಹಲವಾರು ಸಮಯದಿಂದ ನೀಡ್ತಾ ಬಂದಿರುವಂತಹ ನಮ್ಮ ಊರಿನ ಖ್ಯಾತ ಉದ್ಯಮಿ BR ಶೆಟ್ಟಿ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ವತಿಯಿಂದ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಾಲಯದಲ್ಲಿ ನಮ್ಮ ಜಿಲ್ಲೆಯ ಚುನಾವಣಾ ನಿರ್ವಹಣಾ ಸಮಿತಿ ಬಹಳ ವ್ಯವಸ್ಥಿತವಾಗಿ ಕಾರ್ಯವನ್ನು ಆರಂಭಿಸ್ತಾ 8 ವಿಧಾನಸಭಾ ಕ್ಷೇತ್ರಕ್ಕೆ
ಸೂಕ್ತ ಮಾಹಿತಿಗಳನ್ನು ನೀಡುತ್ತಾ ಚುನಾವಣೆಯ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವ ದೃಷ್ಟಿಯಿಂದ ಈ ಕಾರ್ಯಾಲಯ ಇಲ್ಲಿ ಕಾರ್ಯವನ್ನು ಆರಂಭಿಸುತ್ತದೆ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿದ ಇಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತ ಬಂಧುಗಳಿಗೆ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಜಿಲ್ಲಾಧ್ಯಕ್ಷರಾಗಿರತಕ್ಕಂಥ ಸುದರ್ಶನ್ ಮೂಡಬಿದ್ರೆ ಅವರಿಗೆ ಇನ್ನು ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಈ ಜಿಲ್ಲೆಯ ಮಾಜಿ ಸಚಿವರು ನಮ್ಮೆಲ್ಲರ ಹಿರಿಯ ನೇತಾರರಾಗಿರತಕ್ಕಂತಹ ಬಿ ನಾಗರಾಜ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹೊಸ ಪರ್ವ ಪ್ರಾರಂಭ ಆಗಿದೆ. ತಮಗೆಲ್ಲ ತಿಳಿದಾಗೆ ಇಡೀ ದೇಶ, ಇಡೀ ಜಗತ್ತು ನೋಡುವಂಥ ಸಂದರ್ಭದಲ್ಲಿ ನಾವಿದ್ದೇವೆ. ಈ ದೇಶವನ್ನು ಜಗತ್ತು ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಪೂಜ್ಯರಾದಂಥ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ನೇತೃತ್ವ ಇಡೀ ಜಗತ್ತಿನಲ್ಲಿ ಅವರು ಯೋಚನೆ ಮತ್ತು ಚಿಂತನೆ ಮಾಡಿ ಜಗತ್ತಿಗೆ ಒಬ್ಬ ವಿಶಿಷ್ಟ ಶಕ್ತಿಯಾಗಿ ಹೋಗುವಂಥ ಸಮಯದಲ್ಲಿ ನಮ್ಮ ಈ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ನಾವು 100ಕ್ಕೆ 100 ಗೆಲ್ಲಬೇಕು ಮತ್ತು 100ಕ್ಕೆ 100 ನಾವು ಅತ್ಯಧಿಕ ಶಾಸಕರನ್ನು ಕಳಿಸುವುದರ ಮೂಲಕ ಅನೇಕ ಬಾರಿ ನಮಗೆ ಸಣ್ಣ ಪುಟ್ಟ ಸಂಖ್ಯೆಯ ಕೊರತೆ ಇದ್ದರೂ ಸರ್ಕಾರವನ್ನು ನಡೆಸ್ತಾ ಬಂದಿದ್ದೇವೆ. ಆದರೆ ಈ ಸಲ ಹಾಗೆ ಆಗಬಾರ್ದು, ಪೂರ್ಣ ಬಹುಮತದೊಂದಿಗೆ ಈ ಸರ್ಕಾರ ನಡೀಬೇಕು ಅಂತ ನಮ್ಮ ಎಲ್ಲ ಕೇಂದ್ರ ಮತ್ತು ರಾಜ್ಯ ನಾಯಕರ ಒಂದು ವಿಶಿಷ್ಟವಾದಂಥ ಪ್ರಾರ್ಥನೆ. ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ಕಳೆದ ಬಾರಿ ಆದಂತೆ, ಯಾಕಂದರೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ಇದು ಭಾಳ ವಿಶಿಷ್ಟವಾದಂಥ ಒಂದು ಆಫೀಸು, ನಮ್ಮದು ಕಚೇರಿ. ಅಲ್ಲಿ ಈ ತನಕ ಭಾರತೀಯ ಜನತಾ ಪಾರ್ಟಿ ಸೋಲನ್ನು ನೋಡಲಿಲ್ಲ. ನಮ್ಮ ಜಿಲ್ಲಾ ಆಫೀಸ್ ಆಗಿ ಈ ಬಾರಿ ನಮ್ಮ ಇಡೀ ಜಿಲ್ಲೆಯ 8 ಕ್ಷೇತ್ರಗಳನ್ನು, ಯಾಕಂತೇಳಿದ್ರೆ ಆಗ ಪುರೋಹಿತರು ಪ್ರಾರ್ಥನೆ ಮಾಡುವಾಗ 7 ಅಂತ ಹೇಳಿ ನನಗೆ ಸ್ವಲ್ಪ ಬೇಸರ ಆಯಿತು. ಇಲ್ಲಿ 8 ಕ್ಷೇತ್ರ ಇದೆ. 8 ಕ್ಷೇತ್ರ ಗೆಲ್ಲಲಿಕ್ಕೆ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದರೆ ಸಾಧ್ಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತೇಳಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಜ್ಜನರು, ಕಾರ್ಯಕರ್ತರು, ತಳಮಟ್ಟದ ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಬಂದು ಇದು ದೇಶಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ಈ ಪಕ್ಷವನ್ನು ಮುನ್ನಡೆಸಬೇಕು ಅಂತ ಹೇಳಿ ಸ್ವ ಇಚ್ಛೆಯಿಂದ ಬಂದು ಸೇರಿದ ಲಕ್ಷಾಂತರ ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಕಾರ್ಯಕರ್ತರ ಕೊರತೆ ಇರಲಿಲ್ಲ. ಯಾಕಂತೇಳಿದ್ರೆ ಅವ್ರಿಗೇನು ಸ್ವಾರ್ಥ ಇಲ್ಲ, ಅವ್ರಿಗೇನು ಅಪೇಕ್ಷೆ ಪಡೋದಿಲ್ಲ. ಆದರೆ ಅವ್ರದ್ದು ಒಂದೇ ಒಂದು ಭಾವನೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬೇಕು, ಅದು ಬೆಳೆಯಬೇಕು ಮತ್ತು ನಮ್ಮ ರಾಜ್ಯದಲ್ಲಿ ಆ ಸರ್ಕಾರ ಆಗಬೇಕು, BJP ಸರ್ಕಾರ ಆಗಬೇಕು. ಕೇಂದ್ರದಲ್ಲಿ ಮೋದಿಯವರು ಇನ್ನೊಂದು 16 ವರ್ಷ ಕಾಲ ಪ್ರಧಾನಮಂತ್ರಿ ಆದರೆ ಮಾತ್ರ ಈ ದೇಶ ಉಳಿಯಲು ಸಾಧ್ಯ ಅಂತ ಮಾತನ್ನು ಆ ಪ್ರತಿಯೊಬ್ಬ ಕಾರ್ಯಕರ್ತರ ಮನಸ್ಸಲ್ಲಿ ಇದೆ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಲೋಪದೋಷಗಳಿರ್ಬೋದು, ನಮ್ಮಿಂದ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು, ಕ್ಷಮಿಸಿ. ಆದರೆ ಮಾತ್ರ ನಮ್ಮ ಧ್ಯೇಯ ಮತ್ತು ಚಿಂತನೆ ಅದರಲ್ಲಿ ಏನೂ ಕಾಂಪ್ರಮೈಸ್ ಮಾಡದೆ ನಮ್ಮ ಒಂದೇ ಒಂದು ವಿಚಾರ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ನಮ್ಮ ಅಚ್ಚುಮೆಚ್ಚಿನ ಅಭ್ಯರ್ಥಿಗಳನ್ನು ಈ ಬಾರಿ ಒಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ. ಆ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಕಾರ್ಯದಲ್ಲಿ ಶತಾಯ ಗತಾಯ ಇವತ್ತು ಇನ್ನೂ ಇರುವುದು 21 ದಿವಸ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು. ರಾತ್ರಿಗಳು ದುಡಿಬೇಕು ಮತ್ತು ಪ್ರತಿಯೊಂದು, ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಬೂತು ಮಟ್ಟದ ಸಮಿತಿ ನಮ್ಮ ಪಕ್ಷದ ದೊಡ್ಡ ಆಧಾರ ಸ್ತಂಭ. ಅದರಲ್ಲೂ ಕೂಡ ಪೇಜ್ ಪ್ರಮುಖರಿಗೆ ಇರುವಂತ ಒಂದು ಶಕ್ತಿ ಬೇರೆ ಯಾರಿಗಿಲ್ಲ. ಪ್ರತಿಯೊಬ್ಬರನ್ನು ಕರ್ಕೊಂಡು ಬಂದು ವೋಟ್ ಹಾಕಿಸುವಂತ ಜವಾಬ್ದಾರಿ. ಅದೇ ರೀತಿ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ 3 ಸುತ್ತಿನ ಆ ಒಂದು ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ನಡೆಸಬೇಕು ಮತ್ತು ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸಕ್ಕೆ ಸಣ್ಣ ಪುಟ್ಟ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ನಮ್ಮ ಅನೇಕ ನಾಯಕರು ನಾವು ಇದ್ದೇವೆ, ಅವರನ್ನು ಬಂದು ಸಮಜಾಯಿಸುವಂತ ಕೆಲಸ ನಾವು ಮಾಡ್ತೇವೆ. ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ವಿಶಿಷ್ಟವಾದ ಈ ಸಂದರ್ಭದಲ್ಲಿ, ಈ ಹೊಸ ನಮ್ಮ ಕಚೇರಿ ಪ್ರಾರಂಭ ಆಗುವ ಸಂದರ್ಭದಲ್ಲಿ ನಂದೇ ಒಂದೊಂದು ಬೇಡಿಕೆ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ. ಭಾರತೀಯ ಜನತಾ ಪಾರ್ಟಿ 8 ಸೀಟ್ಗಳನ್ನು ಗೆಲ್ಲಿಸಲಿಕ್ಕೆ ಇವತ್ತೇ ಶತಾಯಗತಾಯ ಪ್ರಾರಂಭ ಮಾಡೋಣ. ಅನೇಕ ತಿಂಗಳಿಂದ ನಾವು ತಳಮಟ್ಟದಲ್ಲಿ ಕೆಲಸ ಮಾಡಿದ್ದೇವೆ, ಅನೇಕ ಸಮಾವೇಶಗಳನ್ನು ಮಾಡಿದ್ದೇವೆ. ಆದರೆ ಇನ್ನಿರುವಂತಹ ದಿವಸದಲ್ಲಿ ನಾವು ಬೂತ್ ಮಟ್ಟದಲ್ಲಿ ಮತ್ತು ಪೇಜ್ ಪ್ರಮುಖರಿಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಸೊ ಆ ಕೆಲಸವನ್ನ ನಾವು ಕಟ್ಟುನಿಟ್ಟಾಗಿ ಮಾಡಿ BJP 8 ಕ್ಷೇತ್ರಗಳನ್ನು ಗೆಲ್ಲಿಸೋಣ ಅಂತ ಹೇಳಿ ಹೇಳ್ತಾ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ನಾಯಕರಿಗೂ ಶುಭವಾಗಲಿ. ಗಣಪತಿಯ ಪೂಜೆ ಮಾಡಿ
ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಮಾಧ್ಯಮದ ಮಿತ್ರರಿಗೂ ನಾನೊಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ತಮ್ಮ ಪೂರ್ಣ ಸಹಕಾರ ಬೇಕು. ಯಾಕಂದರೆ ಇವತ್ತು ಮಾಧ್ಯಮ ಬಹಳಷ್ಟು ಶತಾಯ ಗತಾಯ ನಮಗೆ ಸಹಕಾರ ಕೊಟ್ಟರೆ ನಮಗೆ ಇಲ್ಲಿ ಹೆಚ್ಚಿನ ಅಭ್ಯರ್ಥಿಗಳನ್ನು ಗೆಲ್ಲಿಸೋದು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಾವು ಮೆಜಾರಿಟಿ ಬಲಿಗೆ ಸಾಧ್ಯ ಆಗ್ತದೆ. ಅದಕ್ಕೆ ಮಾಧ್ಯಮದ ಮಿತ್ರರನ್ನು ಕೂಡ ಕಳಕಳಿ ಪ್ರಾರ್ಥನೆ ಮಾಡಿ ಬಿಜೆಪಿಗೆ ಶುಭವಾಗಲಿ, ಬಿಜೆಪಿಯ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸೋಣ, ಮುಂದಿನ ಸರ್ಕಾರ ಬಿಜೆಪಿ ಅಂತ ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜಯ ಶ್ರೀರಾಮ್. ನಮ್ಮನ್ನು ಉದ್ದೇಶಿಸಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿಯ ರಾಜ್ಯ ವಕ್ತಾರರು, ಹಾಗೆಯೇ 3 ವಿಭಾಗದ ಮಾಧ್ಯಮದ ಪ್ರಮುಖರಾಗಿರತಕ್ಕಂತಹ ನಮ್ಮೆಲ್ಲರ ನಾಯಕರಾಗಿರತಕ್ಕಂತಹ ಗಣೇಶ್ ಕಾರ್ಣಿಕ್ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಮಾಧ್ಯಮದ ಸ್ನೇಹಿತರೆ, ಸೌರಮಾನ ಪಂಚಾಂಗದ ಪ್ರಕಾರ ವಿಶ್ವ ಹಬ್ಬ ಇವತ್ತು. ಅತ್ಯಂತ ಪವಿತ್ರವಾದ ಪರ್ವಕಾಲದಲ್ಲಿ ನಾವು ಚುನಾವಣಾ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ವಿಶ್ವ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಹೇಗೆ ಒಂದು ಪರ್ವಕಾಲದಲ್ಲಿ ಹೊಸ ಯುಗವನ್ನು ನಾವು ಎದುರು ನೋಡ್ತಾ ಇದ್ದೇವೆ, ಅದೇ ರೀತಿ ಇಡೀ ದೇಶದ ಜನತೆ ಒಂದು ಅತ್ಯಂತ ಪ್ರಬುದ್ಧವಾದ ಕಾಲದಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಚುನಾವಣೆಯನ್ನು ಎದುರು ನೋಡ್ತಾ ಇದೆ. 2008ರಲ್ಲಿ 2018ರಲ್ಲಿ ಏನು ತಪ್ಪುಗಳಾಗಿದ್ದು ಆ ತಪ್ಪನ್ನು ಮತ್ತೆ ಪುನರಾವರ್ತನೆ ಮಾಡುವುದಿಲ್ಲ ಹೇಳುವ ನಿರ್ಣಯವನ್ನು ಕರ್ನಾಟಕದ ಜನತೆ ಮಾಡಿದ್ದಾರೆ. ಇವತ್ತು ಈ ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲಿ ಜಿಲ್ಲೆಯ ಚುನಾವಣಾ ಕಾರ್ಯ ಅತ್ಯಂತ ವ್ಯವಸ್ಥಿತವಾಗಿ ಆಗಬೇಕು. 8 ವಿಧಾನಸಭಾ ಕ್ಷೇತ್ರಗಳ ಚುನಾವಣಾ ಕಾರ್ಯವನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಕಳೆದ ಅನೇಕ ಚುನಾವಣೆಗಳಲ್ಲಿ ನಮ್ಮ ಚುನಾವಣಾ ಕಚೇರಿಯಾಗಿ ನಾವು ಯಾವ ಕಾರ್ಯಾಲಯವನ್ನು ಉಪಯೋಗ ಮಾಡಿದ್ದೇವೆ, ಅಲ್ಲಿ ಮತ್ತೊಮ್ಮೆ ಇವತ್ತು ಬೆಳಿಗ್ಗೆ ಗಣಪತಿಗೆ ಪೂಜೆ ಮಾಡಿ ಭಗವಂತನ ಅನುಗ್ರಹದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಜನತೆಯ ಸಹಕಾರವನ್ನು ವಿನಂತಿ ಮಾಡಲಿಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಬಂಧುಗಳೇ, ನಾವೆಲ್ಲ ತಿಳಿದಿರುವ ಹಾಗೆ ಕಳೆದ 8-9 ವರ್ಷಗಳ ಕಾಲ ನಿಜವಾದ ಅರ್ಥದಲ್ಲಿ ನಮ್ಮ ದೇಶಕ್ಕೆ ಅಮೃತ ಕಾಲ. ಯಾವ ಉದ್ದೇಶಕ್ಕಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಹಿರಿಯರು ತ್ಯಾಗ ಬಲಿದಾನದೊಂದಿಗೆ ಬ್ರಿಟಿಷರನ್ನು ಒದ್ದೋಡಿಸಿದ್ರು, ಆ ಮಾನಸಿಕತೆಯಿಂದ ಹೊರಗೆ ಬಂದು ಭಾರತವಾಗಿ ಎದ್ದು ನಿಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಜನತೆ ಕಳೆದ 9 ವರ್ಷಗಳಿಂದ ಮೋದಿಯವರ ನೇತೃತ್ವದ ಸರ್ಕಾರವನ್ನು ಬೆಳೆಸ್ಕೊಂಡು ಬಂದಿದೆ. ಆದರೆ ಕರ್ನಾಟಕದಲ್ಲಿ ಯಾಕೋ ಒಂದು ಸ್ವಲ್ಪ ಕಂಜೂಸಿ ಮಾಡಿದ್ರಿಂದ 2008-2018ರಲ್ಲಿ 110 ಸೀಟು 104 ಸೀಟ್ ನಮಗೆ ಸಿಕ್ತು. ಆದರೆ ಈ ಬಾರಿ ಅದಕ್ಕೆ ವಿರುದ್ಧವಾಗಿ ನಾವೆಲ್ಲ ಏನು ಮನಸ್ಸು ಮಾಡಿದ್ದೇವೆ ಹಾಗೆ ಕರ್ನಾಟಕದ ಜನತೆ ಕೂಡ ಮನಸ್ಸು ಮಾಡಿದ್ದಾರೆ. ಮತ್ತೆ ಆ ಫಲಿತಾಂಶ ಪುನರಾವರ್ತನೆ ಆಗಬಾರದು, ಭಾರತೀಯ ಜನತಾ ಪಾರ್ಟಿಗೆ ಒಂದು ಬಹುಮತದ ಅಧಿಕಾರ ಕೊಟ್ಟು ಯಾವ ಬದಲಾವಣೆಯ ಪರ್ವ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ ಅದು ನಮ್ಮಲ್ಲಿ ಆಗಬೇಕು ಅಂತ ಹೇಳಿ. ಹಾಗಾಗಿ ನಮ್ಮ ಕೆಲಸ ಏನಿದೆ ಆ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಪ್ರತಿಯೊಬ್ಬ ಮತದಾರರ ಮನಸ್ಸನ್ನು ಮುಟ್ಟಿಬಿಟ್ಟು ಈ ಬದಲಾವಣೆಯ ಕಾಲಘಟ್ಟದಲ್ಲಿ ನಿಮ್ಮ ಸಹಕಾರ ನಮಗೆ ಬೇಕು ಹೇಳುವುದನ್ನು ತಿಳಿಸ್ಲಿಕ್ಕೆ 9 ವರ್ಷಗಳ ಕಾಲ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಾಗಿರುವಂಥ ಅದ್ಭುತವಾದ ಯೋಜನೆಗಳು, ಯಾವ ರೀತಿಯಲ್ಲಿ ಭಾರತ ಇವತ್ತು ಜಗದ್ವಂದಿ ಭಾರತ ಆಗ್ತಾ ಇದೆ, ಆ ಕಾಲಘಟ್ಟದಲ್ಲಿ ಕರ್ನಾಟಕದ ಜನತೆ ಕೂಡ ನಾವು ಯಾವುದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತೀವಿ, ಕೇಂದ್ರದಲ್ಲೂ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಟ್ಟುಕೊಂಡು ಆ ಬದಲಾವಣೆಗೆ ನಾವೆಲ್ಲ ಪೂರಕವಾಗಿ ಕೆಲಸ ಮಾಡಬೇಕು. ಆ ಕೆಲಸ ಮಾಡಲಿಕ್ಕೆ ನಮ್ಮ ಈ ಕೇಂದ್ರದ ಕಚೇರಿ ಅನುಕೂಲ ಆಗುವಂಥ ಕೆಲಸ ಮಾಡಬೇಕು, ಅದಕ್ಕೆ ನಾವೆಲ್ಲ ನಮ್ಗೆ ತೊಡಗಿಸ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ. ನಮ್ಮ ಕಣ್ಣು ಮುಂದೆ ಸವಾಲುಗಳಿದೆ. 25-26 ದಿವಸಗಳು ಮಾತ್ರ ಇರುವಂಥದ್ದು. ಇಡೀ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಮುಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇವತ್ತು ಪತ್ರಕರ್ತ ಸ್ನೇಹಿತರಾದ ಸನ್ಮಾನ್ಯ ಹರೀಶ್ ರೈ ಅವರು ಬರೆದಿರುವಂಥ ಒಂದು ಪುಸ್ತಕದ ಬಿಡುಗಡೆ ಕೂಡ ನಮ್ಮ ಕಚೇರಿಯಲ್ಲಿ ಆಗಿದೆ. ಇದರಲ್ಲಿ ಪ್ರಾಯಶಃ ಕಳೆದ ಅನೇಕ ವರ್ಷಗಳಿಂದ ಈ ಜಿಲ್ಲೆಯಲ್ಲಾಗಿರುವ ಎಲ್ಲ ಚುನಾವಣೆಗಳ ಮತದಾನದ ವಿವರ ಇದೆ. ನಾನು ವಿನಂತಿ ಮಾಡ್ತೀನಿ ಕಾರ್ಯಕರ್ತರ ಹತ್ರ, ನಾವು ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿದ್ದರಿಂದ ಆ ಪುಸ್ತಕವನ್ನು ಖರೀದಿ ಮಾಡಿ ಇವತ್ತು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ಅದನ್ನು ವಿಮರ್ಶೆ ಮಾಡಿದರೆ ಯಾವ ರೀತಿಯಲ್ಲಿ ಈ ಭಾಗದಲ್ಲಿ ಜನ ಭಾಜಪಕ್ಕೆ ನಿರಂತರವಾಗಿ ಸಹಾಯ ಮಾಡಿದ್ದಾರೆ ಅಂತೇಳಿ ಅರ್ಥ ಆಗುತ್ತೆ ನಮಗೆ.
52ನೇ ಇಸ್ವಿಯಿಂದ 2022ರವರೆಗಿನ ಚುನಾವಣೆಯ ಎಲ್ಲ ವಿವರಗಳನ್ನು ಬಹುಶಃ ರಾಜಕೀಯ ಕಾರ್ಯಕರ್ತರಾದ ನಮಗೆಲ್ಲರಿಗೆ ಬಹಳ ಅಗತ್ಯ ಇರುವಂಥ ಒಂದು ಸಂಗ್ರಹ ಅಂತ ಅಂದುಕೊಳ್ತೀನಿ. ಅಥೆಂಟಿಕ್ ಹೌದು, ಮತ್ತು ಅದು ಎಲೆಕ್ಷನ್ ಕಮಿಷನ್ ಇವರನ್ನೇ ಪ್ರತಿಬಿಂಬಿಸಿರುವಂಥದ್ದು. ಸುಲಭವಾಗಿ ಒಂದು ಕೈಪಿಡಿ ತಗೊಂಡು ಬಂದಿದ್ದಾರೆ. ಅದನ್ನು ಓದಿಕೊಂಡು ಯಾವ ರೀತಿ ನಮಗೆ ನಿರಂತರವಾಗಿ ಈ ಭಾಗದಲ್ಲಿ ಜನ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಕೊನೆಯ ಒಂದು ಮಾತು ಹೇಳ್ತೇನೆ, ಇಡೀ ರಾಜ್ಯಕ್ಕೆ ಸಂಘಟನಾತ್ಮಕವಾಗಿ ಚುನಾವಣೆಯ ಫಲಿತಾಂಶದ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಕರ್ನಾಟಕ ಒಂದು ಮಾದರಿ ಸಂಘಟನಾತ್ಮಕ ಜಿಲ್ಲೆ ಅಂತ ಹೇಳ್ತೇವೆ ನಾವು. ಒಂದು ಕಿರೀಟ ನಮ್ಮಲ್ಲಿದೆ. ಯಾವುದೇ ಕಾರಣಕ್ಕೆ ಅದು ಇನ್ನಷ್ಟು ಪ್ರಜ್ವಲಿಸುವಂತಾಗಬೇಕೆ ಹೊರತು ಅದರಲ್ಲಿ ಗೊಂದಲಗಳಾಗಬಾರ್ದು. ಅದಾಗಬೇಕಾದ್ರೆ ಪ್ರಮುಖ ಕಾರ್ಯಕರ್ತರು ನಾವಿದ್ದೀವಿ. ಮುಂದಿನ 25 ದಿವಸ ಸ್ವಲ್ಪ ಮನೆಯನ್ನು ಸ್ವಲ್ಪ ಮರೆತು ಬಿಟ್ಟು ಪೂಜಕ ನಗಾಡ್ತಾ ಇದ್ದಾರೆ. ಪೂರ್ಣ ತೊಡಗಿಸಿಕೊಳ್ಳುವಂಥ ಅವಕಾಶ ಇದೆ. 1 ರೌಂಡ್ 2 ರೌಂಡ್ 3 ರೌಂಡ್ ಅಂತ ಹೇಳ್ತೇವೆ. ಅದು ಪ್ರಾಮಾಣಿಕವಾಗಿ ಆಗುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಒಂದು ದೊಡ್ಡ ಬದಲಾವಣೆಯ ಕೆಲಸ ನಮ್ಮ ಕಣ್ಣ ಮುಂದೆ ಇದೆ. ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ಹೇಳುವಂಥ ಒಂದು ಮಾತಿದೆ. ಯಾವಾಗ ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ, ಆಗ ರಾಷ್ಟ್ರರಥ ತುಂಬ ಸುಲಭವಾಗಿ ಮುಂದೆ ಬರುತ್ತೆ. ಆ ಕೆಲಸದಲ್ಲಿ ನಾವೆಲ್ಲ ಕೈ ಜೋಡಿಸುವ. ಈ ಕಚೇರಿ ಆ ಕೆಲಸದಲ್ಲಿ ನಮಗೆ ಸಹಕಾರ ನೀಡಲಿ. ಮತ್ತೊಮ್ಮೆ ನಾವೆಲ್ಲ ಅಪೇಕ್ಷೆ ಪಡುವಂಥ 8ಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ ಮತ್ತು ಕರ್ನಾಟಕದಲ್ಲಿ ಸರಳ ಬಹುಮತದೊಂದಿಗಾದರೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮ ಜಿಲ್ಲೆಯ 8 ಕ್ಷೇತ್ರದ ಶಾಸಕರು ಕೈ ಎತ್ತುವಂತೆ ಮಾಡಲಿಕ್ಕೆ ನಮ್ಮೆಲ್ಲ ಪರಿಶ್ರಮ ಇರಲಿ. ಅದಕ್ಕೆ ಭಗವಂತನ ಅನುಗ್ರಹ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತೀಯ ಜನತಾ ಪಾರ್ಟಿ ಕಿ ಧನ್ಯವಾದ. ಧನ್ಯವಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರ್ ಅವರಿಗೆ. ಇನ್ನು ಮುಂದಕ್ಕೆ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತ ಭಾಗವಹಿಸಿರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸುದರ್ಶನ್ ರವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೀನಿ. ವೇದಿಕೆಯಲ್ಲಿ ಇರುವ ಪ್ರಮುಖರಾದ ಆಧರಣೀಯರು ಆಗಿರುವಂತಹ ಮೋನ ಭಂಡಾರಿ ಅವರಿಗೆ, ಪ್ರತಾಪ್ ಸಿಂಹ ನಾಯ್ಕರವರಿಗೆ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರ್ ಅವರಿಗೆ, ನಾಗರಾಜ್ ಶೆಟ್ಟಿ ಅವರಿಗೆ, ನಿತಿನ್ ಕುಮಾರ್ ಅವರಿಗೆ, ರವಿಶಂಕರ್ ಮಿಜಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.